ಪೌರ ರಕ್ಷಣಾ ಪಡೆದ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರು ಬೊಕ್ಕ ಹೋಂಗಾರ್ಡ್ದ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅಂಚನೆ ಇಂಡಿಯನ್ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಪ್ರಾಯೋಜಕತ್ವಡು ಜಪ್ಪು ಮಾರ್ಕೆಟ್ ಕೈತಲ್ದ ಆಟೋ ರಿಕ್ಷಾ ಚಾಲಕರಿಗೆ ಮಾಸ್ಕ್ ಸ್ಯಾನಿಟೈಸರ್ ಬೊಕ್ಕ ಹೋಮಿಯೋಪತಿ ರೋಗ ನಿರೋಧಕ ಮಾತ್ರೆನು ಜಪ್ಪು ಮಾರ್ಕೆಟ್ ಕೈತಲ್ದ ರಿಕ್ಷಾ ಪಾರ್ಕ್ ಕೈತಲ್ ಅಂಗಾರೆ ಕಾಂಡೆ ಪಟ್ಟಿರು. ಜಿಲ್ಲಾ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ರಿಕ್ಷಾ ಚಾಲಕರಿಗೆ ಸ್ಯಾನಿಟೈಸರ್ ಮಾಸ್ಕ್ಲೇನ್ ಪಟ್ಟಿರು. ಈ ಪೊರ್ತು ಪಾತೆರ್ನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ರಿಕ್ಷಾ ಚಾಲಕರ್ಲ ತಂಕ್ಲ ಲೆಕ್ಕ ಕಾಕಿ ಪಾರ್ದು ಬೇಲೆ ಮಲ್ಪೇರು ನಿಕ್ಲಿನ ಮಿತ್ತು ವಿಶೇಷ ಗೌರವ ಉಂಟು. ಸಮಾಜದ ಆರೋಗ್ಯವನ್ನು ಕಾತೊನೆರೆ ಮೊಕ್ಲಿಗೂ ಮಾಸ್ಕ್ ಸ್ಯಾನಿಟೈಸರ್ ರೋಗ ನಿರೋಧಕ ಮಾತ್ರೆಯನ್ನು ಕೊಡ್ತಾ ದುಂಬದು ತಿನ್ನೋಕ್ಲಿಡು ಕೊರೋನಾ ಹಾವಳಿ ಜಾಸ್ತಿ ಆವು ಲಾಕ್ಡೌನ್ ಸಡಿಲಿಕೆ ಆತಂಡು ನಾನೆಲ್ಲ ಜಾಸ್ತಿ ಜನ ಪಿದೈ ಬರಂದುಳ್ಳೇರು ನಮ್ಮನ್ನು ರಕ್ಷಣೆ ಮಲ್ಪಕ ಬಂದು ತೆರಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳ ಅಂತೇಳಿ ನಾವು ನಿಮ್ಮ ತಮ್ಮಂದರು ಅಥವಾ ಅಣ್ಣಂದರು ಅಂತ ಹೇಳ್ಬೋದು. ಯಾಕೆಂದರೆ ನಾವು ಸಹ ನಿಮ್ಮ ಹಾಗೆ ಕಾಕಿ ಹಾಕಿ ಕೆಲಸ ಮಾಡುವಾಗ ಸಮಾಜದಲ್ಲಿ ಕಾಕಿ ಹಾಕಿ ಕೆಲಸ ಮಾಡುವಾಗ ಒಂದು ಗೌರವ ಇರ್ತದೆ. ಸೊ ನಾವು ಕಾಕಿ, ನೀವು ಸಹ ಕಾಕಿ, ನಿಮ್ಮ ಮೇಲೆ ನಮಗೆ ಒಂದು ವಿಶೇಷವಾದ ಪ್ರೀತಿ, ಗೌರವ ಮತ್ತು ಅಭಿಮಾನ ಇದೆ. ಸೊ ಸಮಾಜದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಹೋಮ್ ಗಾರ್ಡ್ಸ್ ಇರ್ಬೋದು, ಸಿವಿಲ್ ಡಿಫೆನ್ಸ್ ಅಂತೇಳಿ ಹೊಸದಾಗಿ ಶುರುವಂಥದ್ದು. ಅದು ನಾಗರಿಕ ರಕ್ಷಣಾ ಪಡೆ ಅಂತೇಳಿ ಸಾಮಾನ್ಯ ಜನರನ್ನು ರಕ್ಷಿಸಲಿಕ್ಕಿರುವಂಥ ಸಿವಿಲ್ ಡಿಫೆನ್ಸ್ ಯೆಲ್ಲೋ ಜಾಕೆಟ್ ಹಾಕಿ ಕೆಲಸ ಮಾಡುವಂಥದ್ದು. ಸೊ ಮಂಗಳೂರಿನಲ್ಲಿ ಹೊಸದಾಗಿ ಆರಂಭವಾಗಿದೆ. ಅವರ ಕಡೆಯಿಂದ ಸಿವಿಲ್ ಡಿಫೆನ್ಸ್ ಪಡೆಯ ಕಡೆಯಿಂದ ನಾವು ಹೋಮ್ ಗಾರ್ಡ್ಸ್ ಮತ್ತು ಇಂಡಿಯನ್ ಹೋಮಿಯೋಪತಿಕ್ ಅಸೋಸಿಯೇಷನ್ ಅಂತ ಇದೆ, ಹೋಮಿಯೋಪತಿ ವೈದ್ಯರುಗಳು ನಿಮಗೆ ಔಷಧಿಯನ್ನು ನೀಡಲಿಕ್ಕಿದ್ದಾರೆ. ನಿಮಗೆ ಈ ಕೊರೋನಾ ಬರುವ ಸಂದರ್ಭದಲ್ಲಿ ಈ ರೋಗ ಬಾರದಾಗಿ ಯಾವ ರೀತಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಬೇಕು, ನಿಮ್ಮ ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾಹಿತಿ ನೀಡಲಿಕ್ಕಿದ್ದಾರೆ. ಸೊ ಈ ಕೊರೋನಾ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತೋರಿಸ್ಕೊಡ್ಲಿಕ್ಕೆ ನಿಮಗೆ ನಾವು ಮೌತ್ ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಈಗ ಮೌತ್ ಮಾಸ್ಕ್ ಯಾಕೆ ಹಾಕಬೇಕು, ಸ್ಯಾನಿಟೈಸರ್ ಯಾಕೆ ಹಾಕಬೇಕು, ಕೈ ಯಾಕೆ ತೊಳಿಬೇಕು, ಕೊರೋನಾ ಬಾರದ ರೀತಿಯಲ್ಲಿ ನಾವು ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನೋದು ನಮಗೆಲ್ಲ ಗೊತ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೊರೋನಾದ ಹಾವಳಿ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಲಾಕ್ಡೌನ್ ತೆರೆದಾಗಿದೆ, ಇನ್ನು ಹೆಚ್ಚು ಜನ ಹೊರಗೆ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ರಕ್ಷಿಸಿಕೊಳ್ಳೋಣ ಮತ್ತು ಸಮಾಜದ ಇತರರನ್ನು ರಕ್ಷಿಸಿಕೊಳ್ಳಲಿಕ್ಕೆ ನಾವು ಒಟ್ಟು ಸೇರಿ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಇಲಾಖೆಯ ಪರದಿಂದ ನಾವು ಕೊಡ್ತಾ ಇದ್ದೇವೆ. ನಮಗೆ ಅವಕಾಶ ಮಾಡಿಕೊಟ್ಟಂಥ ವಿಷ್ಣುಮೂರ್ತಿಯವರು, ಅವರು ನಮ್ಮ ಸಹೋದ್ಯೋಗಿಗಳು, ರೆಡ್ ಕ್ರಾಸ್ನಲ್ಲಿ ಅವರು ಮೆಂಬರ್ ಆಗಿದ್ದರು. ಆ ಕಾಂಟ್ಯಾಕ್ಟಿಂದ ನಾವು ಇವತ್ತು ನಿಮ್ಮ ಹತ್ರ ಬಂದಿದ್ದೇವೆ. ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಪ್ರವೀಣ್ ರೈ ಅವರು ಇಂಡಿಯನ್ ಹೋಮಿಯೋಪತಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಅವರ ಔಷಧಿ ಬಗ್ಗೆ ಅದು ಹೇಗೆ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿ ನೀಡ್ತಾರೆ ಮತ್ತು ಉಚಿತವಾಗಿ ನಿಮಗೆ ಔಷಧಿಯನ್ನು ನೀಡ್ತಾ ಇದ್ದಾರೆ. ಲಾಕ್ಡೌನ್ ಸಡಿಲಿಕೆ ಆಯ್ನಿರ್ದು ಬೊಕ್ಕ ಕೊರೋನಾದ ಸಂಖ್ಯೆ ಜಾಸ್ತಿ ಆತುಂಡು, ಮಾರಣಾಂತಿಕವಾದ ಪರಿಣಾಮ ಬೋರ್ದುಂಡು, ರೋಗ ನಿರೋಧಕ ಶಕ್ತಿ ಕಮ್ಮಿ ಇತ್ತಿನಕ್ಲೆಗ್ ಜಾಸ್ತಿ ಪರಿಣಾಮ ಬೋರ್ದುಂಡು. ಈ ನಿಟ್ಟಿಡು ಕೊರೋನಾನು ತಡೆಗಟ್ಟರೆ ರೋಗ ನಿರೋಧಕ ಶಕ್ತಿನು ಹೆಚ್ಚ ಮಲ್ಪರೆ ನಮ್ಮ ಈ ಹೋಮಿಯೋಪತಿ ಮಾತ್ರೆಗಳನ್ನು ಪಟ್ಟೊಂದುಲ್ಲ ಪಂಡದು ಇಂಡಿಯನ್ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಪ್ರವೀಣ್ ರೈ ತೆರಿಪಾಯರು. ಇವಾಗ ನಾವು ಯಾವ ಒಂದು ಸನ್ನಿವೇಶದಲ್ಲಿ ಇದೆಯೋ ಅಂತ ಎಲ್ರಿಗೂ ಗೊತ್ತಿದೆ. ಯಾಕಂದರೆ ಕೊರೋನಾ ಇವಾಗ ಮಹಾಮಾರಿ ಬಂದು 3-4 ತಿಂಗಳೇ ಆಗಿದೆ ನಮ್ಮ ಭಾರತಕ್ಕೆ ಬಂದು. ಇವಾಗ ಆ ಸಂದರ್ಭದಲ್ಲಿ ನಾವು ಒಂದು ಲಾಕ್ಡೌನ್ ಅಂತ ಮಾಡಿ ಅದನ್ನು ನಾವು ಆದಷ್ಟು ನಾವು ಮುಂದಕ್ಕೆ ಹಾಕಿದ್ದೇವೆ ಹೊರತು ಅದನ್ನು ನಮಗೆ ತಡೆ ಹಿಡಿಲಿಕ್ಕಂತೂ ಆಗಿಲ್ಲ. ಮೊದಲಿನ ಒಂದು ಸ್ಟಾರ್ಟಿಂಗಲ್ಲಿದ್ದ ನಾವು ಸಂಖ್ಯೆ ನೋಡಿದರೆ ಮತ್ತು ಈಗ ಬೆಳವಣಿಗೆ ಆಗ್ತಿರೋ ಸಂಖ್ಯೆ ನೋಡಿದರೆ ನಾವು ಯಾವ ಹಂತದಲ್ಲಿದೆಯೋ ಅದು ಗೊತ್ತಿದೆ. ಅದರಿಂದಾಗಿ ಆ ಒಂದು ಲಾಕ್ಡೌನ್ ಒಂದು ತೆರವಾದ ನಂತರ ಈಗ ಒಂದು ಆಗ್ತಿರೋ ಸಂಖ್ಯೆಗಳ ಜಾಸ್ತಿ ಮತ್ತು ಆಗ್ತಾ ಇರೋ ಒಂದು ಮಾರಣಾಂತಿಕವಾಗಿ ಅದೊಂದು ಕೊರೋನಾ ಒಂದು ಎಫೆಕ್ಟ್ ಆಗಿದ್ದು ನೋಡಿದಾಗ ಮುಖ್ಯವಾಗಿ ಒಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವರಿಗೆ ಜಾಸ್ತಿ ಎಫೆಕ್ಟ್ ಆಗಿದೆ. ಇವಾಗ ನಮ್ಮ ದೇಶದಲ್ಲೇ ನೋಡಿದರೆ ಒಂದು 100 ಜನರಲ್ಲಿ ಎಫೆಕ್ಟ್ ಆಗಿದ್ದಾರೆ, ಅದರಲ್ಲಿ ಒಂದು ಸಾವು ಅಂತ ಗೊತ್ತಾಗ್ತಾ ಇರೋದು 1-2 ಅಥವಾ 3 ಜನರಿಗೆ. ಅದು ಕೂಡ ಒಂದು 50 ವರ್ಷ 60 ವರ್ಷದ ಮಿಕ್ಕಿದವರಿಗೆ, ಹಾಗೂ ಅವರಿಗೆ ಆಲ್ರೆಡಿ ಯಾವುದಾದ್ರೂ ಒಂದು ರೋಗ, ಶುಗರ್, BP ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದವರಿಗೆ ಆ ಥರ ಒಂದು ಆಗ್ತಾ ಉಂಟು. ಆ ಸಮಯದಲ್ಲಿ ನಮ್ಮ ಒಂದು ಹೋಮಿಯೋಪತಿ ಸಂಶೋಧನಾ ಸಂಸ್ಥೆ ಅಂತ ಇದೆ, ಕೇಂದ್ರೀಯ ಹೋಮಿಯೋಪತಿ ಸಂಶೋಧನಾ ಸಂಸ್ಥೆ. ಅದರಲ್ಲಿ ಒಂದು ಅಧ್ಯಯನ ಮಾಡಿ ಒಂದು ಆರ್ಸೆನಿಕಮ್ ಆಲ್ಬಮ್ ಅಂತ ಒಂದು ಮೆಡಿಸಿನ್, ಅದು ಮೊದಲಿಂದಲೂ ಇದ್ದ ಒಂದು ಮೆಡಿಸಿನ್, ಅದು ಮೊದಲಿಂದ ಕೂಡ ಒಂದು 200 ವರ್ಷ 220 ವರ್ಷದಿಂದ ಒಂದು ವಿಷಮ ಶೀತ ಜ್ವರ, ಅಂದರೆ ಈಗ ಏನು ಬಂದಿದೆ ಇದು ಕೊರೋನಾ ಅನ್ನೋದು ಹೊಸ ರೋಗ ಏನೂ ಅಲ್ಲ, ಆಲ್ರೆಡಿ ಒಂದು 10-15 ವರ್ಷ ಹಿಂದಿಂದ ಇದೆ. ಬಟ್ ಅದು ಮಾರ್ಪಾಡು ಹೊಂದಿ ಸ್ವಲ್ಪ ಒಂದು ಜೀವ ಕುತ್ತು ತರುವಂಥ ಒಂದು ರೋಗವನ್ನು ಮಾರ್ಪಟ್ಟಿದೆ. ಅಂಥ ಸಂದರ್ಭದಲ್ಲಿ
ಅದನ್ನು ನಾವು ಹೇಗೆ ತಡೆಗಟ್ಬೋದು ಅಂದಾಗ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಉತ್ತಮ ಇದ್ದರೆ ಮಾತ್ರ ಅದನ್ನು ತಡೆಗಟ್ಬೋದು ಅಂತ ಅಂದ್ಬಿಟ್ಟು ಒಂದು ಅಧ್ಯಯನದಿಂದ ಬಂದಿದೆ ಮತ್ತು ಅದು ನಮಗೆ ಖಚಿತ ಕೂಡ ಆಗಿದೆ. ಯಾಕಂತಂದರೆ ಒಂದು ಈಗ ಸದ್ಯದಲ್ಲಿ ಇವಾಗ ನೋಡ್ತಾ ಇರೋ ಒಂದು ಟ್ರೆಂಡಲ್ಲಿ ನಮಗೆ ಆಲ್ರೆಡಿ ಒಂದು 90%, 70 to 80% ಜನರಿಗೆ ರೋಗ ಇದ್ದರೂ ಕೂಡ ಅವರಿಗೆ ರೋಗ ಲಕ್ಷಣಗಳು ಜಾಸ್ತಿ ಕಂಡು ಬಂದಿಲ್ಲ. ಈಗ ನಿನ್ನೆ ಅಷ್ಟೇ ನನ್ನ ಕೊಲಿಗೊಬ್ಬರು ಹಾಸನ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಎಷ್ಟು ಅವರು ಹೇಳ್ತಾ ಇದ್ರು, 1 ವಾರದಲ್ಲಿ 100 ದಾಟಿದವರು ಅಂದರೆ ನಾವು ಅಂತ. ಯಾಕಂದರೆ ಅಷ್ಟು ಬೇಗ ಅಲ್ಲಿದ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ 1 ವಾರದಲ್ಲಿ 100 ದಾಟಿದೆ. ಮತ್ತು ಅದರಲ್ಲಿ ಹೇಗಿದ್ದಾರೆ ಪೇಷಂಟ್ ಅನ್ನೋದಕ್ಕೆ ಒಬ್ಬ ಮಾತ್ರ ICUಗೆ ಹೋಗಿ ವಾಪಸ್ ಬಂದಿದ್ದಾರೆ. ಅಂದರೆ ಅದರಿಂದ ನಾವು ತಿಳ್ಕೊಳ್ಳೋದೇನಂತಂದರೆ ರೋಗ ನಿರೋಧಕ ಶಕ್ತಿ ಉತ್ತಮವಾಗಿದ್ದರೆ ನಾವು ಅದನ್ನು ಹೇಗಾದರೂ ನಾವು ಅದನ್ನು ರೋಗವನ್ನು ತಡೆಗಟ್ಬೋದು. ಮತ್ತು ನಾವು ಮುಂದೆ ಕೂಡ ಅದನ್ನು ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ತೀವಿ. ಇವಾಗ ಸರ್ ಹೇಳಿದಾಗೆ ನಾವು ಸ್ಯಾನಿಟೈಸರ್ ಇದು ಮಾಡ್ತಾ ಇದ್ದಾರೆ, ಹಾಗೆ ಮಾಸ್ಕನ್ನು ಹಂಚ್ತಾ ಇದ್ದಾರೆ. ಅದು ಎಲ್ಲ ಏನು ಅಂತಂದರೆ ನಾವು ಆ ರೋಗದ ಜೊತೆ ನಮ್ಮೊಂದಿಗೆ ಉಂಟಾಗುವ ಒಂದು ಸಂಪರ್ಕವನ್ನು ತಡೆಯಲಿಕ್ಕೆ ಒಂದು ಮಾರ್ಗ. ಬಟ್ ಅದು ಬಂತಂದರೆ ಅದನ್ನು ನಾವು ಹೇಗೆ ಇದು ಮಾಡ್ಬೋದು, ಅದು ಬರೋ ಮೊದಲು ಹೇಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಸಾಧ್ಯ. ಅದಕ್ಕೆ ನಾವು ಈ ಹೋಮಿಯೋಪತಿ ಔಷಧಿ ಇವಾಗ ನಾನು ನಿಮಗೆ ಕೊಡಲಿಕ್ಕಿದ್ದೇನೆ, ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದು ಒಂದು ಕೇವಲ ಒಬ್ಬ ಮನುಷ್ಯ 3 ದಿವಸ ಬೆಳಿಗ್ಗೆ ಹೊತ್ತಿಗೆ 6 ಗುಳಿಗೆ ತಗೊಳ್ಳಿಕ್ಕೆ, ಅದನ್ನು ತಗೊಂಡು ಆಮೇಲೆ ಹಾಗೆ ತೆಗ್ದಿರಿ. ಮತ್ತು 1-2 ವಾರದ ನಂತರ ಮತ್ತೆ ವಾಪಸ್ ರಿಪೀಟ್ ಮಾಡಬೇಕು. ಹಾಗೆ ಒಂದು ಬಾಟ್ಲಲ್ಲಿ ನಿಮಗೆ ಒಬ್ಬರಿಗೆ ಆಗುವಷ್ಟಿದೆ, ಅದರಲ್ಲಿ ನೀವು ಒಮ್ಮೆ ತೊಗೊಂಡು ಮತ್ತೆ 2 ವಾರ ಬಿಟ್ಟು ವಾಪಸ್ 3 ದಿವಸ ಕಂಟಿನ್ಯೂ ಬೆಳಿಗ್ಗೆ ಬರೀ ಹೊಟ್ಟೆಗೆ ತೊಗೊಂಡ್ರೆ ಆಯಿತು. ಕೆಲವರಿಗೆ ಹೋಮಿಯೋಪತಿ ತೊಗೊಂಡವರಿಗೆ ಗೊತ್ತಿರ್ಬೋದು, ಹೋಮಿಯೋಪತಿ ತೊಗೋಬೇಕಾದ್ರೆ ಯಾವುದೇ ಥರ ನೀರಾಗಲಿ ಇದು ತೊಗೊಳ್ಳೋ ಅಗತ್ಯ ಇಲ್ಲ. ಬಾಯಲ್ಲಿ ಇಟ್ಟು ಅದು ಕರಗೋದಂತ ಬಾಯಲ್ಲಿ ಇದು ಮಾಡಿದರೆ ಆಯಿತು. ಇದು ಚಾಕ್ಲೇಟ್ ಹೌದು, ಸಿಹಿ ಕೂಡ ಇರ್ತದೆ. ಶುಗರ್ ಇದ್ದವರಿಗೆ ಏನೂ ತೊಂದರೆ ಇಲ್ಲ, BP ಇದ್ದವರು ತೊಗೋಬೋದು. ಬೇರೆ ಯಾವುದೇ ಒಂದು ಔಷಧ ತೊಗೋತಿದ್ರೆ ಅಂದರೂ ಕೂಡ ಏನೂ ತೊಂದರೆ ಇಲ್ಲ, ಅದು ತೊಗೋಬೋದು. ಮತ್ತು ಬೇಕಂತಂದರೆ ನಿಮಗೆ ಹತ್ತಿರದ ಯಾವುದೇ ಒಂದು ಹೋಮಿಯೋಪತಿ ಕ್ಲಿನಿಕ್ ಫಾರ್ಮಸಿಯಲ್ಲಿ ಅವೈಲೇಬಲ್ ಇದೆ. ತುಂಬ ಮಿನಿಮಲ್ ಅಮೌಂಟಿಗೆ ಕೊಡ್ತಾ ಇದ್ದೀವಿ. ಈ ಟೈಮಲ್ಲಿ ನಾವು ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ರೇಟನ್ನು ಇದು ಮಾಡಿಲ್ಲ. ಮತ್ತು ಯಾವುದೇ ಥರದ ಒಂದು ವೈದ್ಯಕೀಯ ಇದರಲ್ಲಿ ಹೇಳಿದಂಥದ್ದು ಅಂಶಗಳನ್ನು ಅಳವಡಿಸ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಎಲ್ಲವನ್ನೊಂದು ಅಳವಡಿಸ್ಕೊಂಡು ನಾವು ಸಂಘಟಿತವಾಗಿ ಒಂದು ಇವಾಗ ಸರ್ ಹೇಳಿದರು ನಿನ್ನೆ ಫೋನ್ ಮಾಡಿ ನಮ್ಮೊಂದು ರಿಕ್ಷಾ ಇವರಿಗೆ ಕೊಡ್ತಾ ಇದ್ದೇವೆ ನಾವು. ಅಂದರೆ ಆ್ಯಕ್ಚುಲಿ ಫ್ರಂಟ್ಲೈನ್ ವಾರಿಯರ್ಸಿಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ವಿ. ಬಟ್ ನೀವು ಕೂಡ ಅದಕ್ಕೇನು ಕಮ್ಮಿ ಇಲ್ಲ. ಯಾಕಂತಂದರೆ ಫಸ್ಟ್ ಟ್ರಾಫಿಕ್ ಇವಾಗ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಆಗಬೇಕಾದ್ರೆ ಬಸ್ ಇರಲಿಲ್ಲ, ಯಾವುದಿರಲಿಲ್ಲ. ಅವಾಗ ಮುಂದೆ ಬಂದವರಂದರೆ ನೀವು. ಯಾಕಂದರೆ ನೀವು ಒಂದು ನಿಮ್ಮ ಜೀವದ ಹಂಗನ್ನು ತೋರಿದು ನೀವು ಒಂದು ಸಾರ್ವಜನಿಕರ ತೊಂದರೆ ಆಗಬಾರ್ದಂತ ನೀವು ಕೂಡ ಮುಂದೆ ಬಂದಿದ್ರಿ. ಅದರಿಂದಾಗಿ ನಮ್ಮದೊಂದು ಸಾಮಾಜಿಕ ಕಳಕಳಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. 2 ವಾರ ಬಿಟ್ಟು ಮಾಡಿ, ಯಾಕಂದರೆ ಈಗ ನಮ್ಮ ಸಂಖ್ಯೆ ಜಾಸ್ತಿ ಆದಾಗೆ ನಾವು ರಿಪಿಟೇಷನ್ ಬೇಗ ಮಾಡಬೇಕಂತ ಲೆಕ್ಕ ಅದು. ಇವಾಗಿನ ಟ್ರೆಂಡಲ್ಲಿ ನೋಡಿದರೆ 2 ವಾರ ಬಿಟ್ಟು ವಾಪಸ್ ರಿಪೀಟ್ ಮಾಡಿ. ನಾಳೆ ನಾಡಿದ್ದು ಆಚೆ ನಾಡಿದ್ದು ತಗೊಂಡು 2 ವಾರ ಬಿಟ್ಟು ಪುನಃ 3 ದಿವಸ ತಗೊಂಡ್ರೆ ಖಾಲಿ ಹೊಟ್ಟೆಗೆ. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತೆರಿಯರು. ಸಿವಿಲ್ ಡಿಫೆನ್ಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲೆದ ಸಂಚಾಲಕರಾದ ಅಂಜನೆ ಹೋಮ್ ಗಾರ್ಡ್ದ ಡಿಸ್ಟ್ರಿಕ್ಟ್ ಕಮಾಂಡರ್ ಆದಿತ್ನ ಶ್ರೀಯುತ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಆರ್ನ ಪ್ರಾಯೋಜಕತ್ವಡು ಆಟೋ ರಿಕ್ಷಾ ಚಾಲಕರಿಗೆ ಮುಖಗೌಸು ಅಂಚನೆ ಪಾರ್ಕ್ಡ್ ಪ್ರತಿಯೊರಿಯಗಳ ಕೈದಿ ವಾಶ್ ಮಲ್ಪೆರಗೆ ಸ್ಯಾನಿಟೈಸರ್ ಅಂಚನೆ ಹೋಮಿಯೋಪತಿ ಔಷಧಿಗಳನ್ನು ಕೊರ್ಪಣ ರೀತಿಯ ವ್ಯವಸ್ಥೆದ ಕಾರ್ಯಕ್ರಮನು ಇನ್ನೀತೆ ಎಂಕ್ಲು ಆರ್ಗನೈಸ್ ಮಾಡ್ತದ. ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘದ ಪರವಾದ ಆರ್ಗನೈಸ್ ಮಾಡಿದ ಈ ಕಾರ್ಯಕ್ರಮಕ್ಕೂ ರತ್ನ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಆರೆಗೆ ಮಾತೆರನ ಪರವಾದ ನಾನು ಸ್ವಾಗತ ಮಾಡ್ತೇನೆ. ಅಂಚನೆ ಹೋಮಿಯೋಪತಿ ಇನ್ನೆತ್ತ ಡಾಕ್ಟರ್ ಪ್ರವೀಣ್ ರೈ ಆರ್ಲ ಬದ್ದಾರೆ ಆರೆಲ್ಲ ಮಾತಾ ರಿಕ್ಷಾ ಚಾಲಕರನ್ನ ಪರವಾದ ಸ್ವಾಗತ ಮಾಡ್ತಂದಿಲ್ಲ. ರಿಕ್ಷಾ ಚಾಲಕರು ಶ್ರೀ ಚಂದ್ರಹಾಸ್ ಕುಲಾಲ್ ಸೊಲ್ಮೆ ಸಂದಾಯರು. ರಿಕ್ಷಾ ಚಾಲಕ ಮತ್ತು ಸಾರ್ವಜನಿಕ ಮಿತ್ರರೇ, ಇವತ್ತು ದೇಶಕ್ಕೆ ಬಂದಂಥ ಮಹಾಮಾರಿ ಕೋವಿಡ್-19 ಇದರ ವಿರುದ್ಧವಾಗಿ ನಾವು ಜನಜಾಗೃತಿಯನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಡಾಕ್ಟರ್ ಮುರಳಿ ಮನೋಹರ್ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಜಬ್ಬರ್ ರಿಕ್ಷಾ ಪಾಠದಲ್ಲಿ ರಿಕ್ಷಾ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಈ ಒಂದು ಉಚಿತವಾಗಿ ಈ ಒಂದು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕೊಡುವಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಭಾಗವಹಿಸಿದಂಥ ನಮ್ಮ ಶ್ರೀಮನೋಹರ್ ಜೋಶಿ ಹಾಗೂ ಶ್ರೀಮನೋಹರ್ ಚಂದಾರ್ ಮತ್ತು ಪ್ರವೀಣ್ ರೈ ಹಾಗೂ ಇವರ ಎಲ್ಲ ಸಂಗಡಿಗರಿಗೆ ನಾವು ನಮ್ಮ ಆಟೋ ಚಾಲಕ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇವೆ.